ಶುಕ್ರವಾರ ನಡೆದ ಕರ್ನಾಟಕ ಬಂದ್ ಕಾವೇರಿ ಹೋರಾಟದಲ್ಲಿ ರೈತ ದಲಿತ ಪ್ರಗತಿಪರ ಸಂಘಟನೆಗಳು ಭಾಗಿಯಾಗಿ ತಮಿಳುನಾಡಿಗೆ ನೀರು ಬಿಡುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಒತ್ತಾಯ ಮಾಡಿದರು. ಸಾರ್ವಜನಿಕರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದರು. ಎಚ್ಡಿ ಕೋಟೆ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಮುಖ್ಯ ರಸ್ತೆ ಬಾಪೂಜಿ ಸರ್ಕಲ್ ಎಂಬಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತಮಿಳುನಾಡಿಗೆ ಕೂಡಲೇ ನೀರು ಬಿಡುವುದನ್ನು ತಕ್ಷಣವೇ ನಿಲ್ಲಿಸಬೇಕು, ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸಬೇಕು ಎಂದು ಇದೇ ವೇಳೆ ಒತ್ತಾಯ ಮಾಡಲಾಯಿತು. ವರದಿ ಮಲಾರ ಮಹದೇವಸ್ವಾಮಿ. ಬಂದ್ ಮಾಡಿ ಏನು ರಾಜ್ಯದ ರೈತರಿಗೆ ಮತ್ತು ಜನರಿಗೆ ಒಂದು ಸಾಂತ್ವನ ಮತ್ತು ಅವರಿಗೆ ಬೆಂಬಲವಾಗಿ ನಾವು ಇದ್ದೇವೆ ಅನ್ನೋದನ್ನ ಇವತ್ತು ದಿವಸ ಎಲ್ಲ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಮಳೆ ವಿಫಲವಾಗಿ ಬಹುಶಃ ಬರ ಘೋಷಣೆಯನ್ನು ಮಾಡಲಾಗಿದೆ. ಬಹುಶಃ ನಮ್ಮ ಜಲನಯನ ಪ್ರದೇಶದ ಯಾವುದೇ ಜಲಾಶಯಗಳಲ್ಲಿ ಬಹುಶಃ ಬಹಳ ಹಿಂದಿನಿಂದನೂ ಕೂಡ ನಮ್ಮ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ನಡೀತಾನೆ ಬರ್ತಾ ಇದೆ. ಬಹುಶಃ ಈ ಸಾರಿನೂ ಕೂಡ ಕಳೆದ 1.5 ತಿಂಗಳಿಂದ 2 ಬಾರಿ ಕಾವೇರಿ ನಿರ್ವಹಣಾ ಮಂಡಳಿ 2 ಬಾರಿ 5 TMC ನೀರನ್ನು ಬಿಡಿ ಅಂತ ಹೇಳ್ತು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಏನು ಜಲಾಶಯಗಳ ನೀರಿನ ಮಟ್ಟ ಮತ್ತು ಜನರ ಏನು ಬೇಸಾಯಕ್ಕೆ ಬೇಕಾದಂಥ ನೀರಿನ ಬಗ್ಗೆ ಅವರು ಮನವರಿಕೆ ಮಾಡಿಕೊಡ್ಬೇಕಾಯಿತು ಕೇಂದ್ರಕ್ಕೆ. ಅದನ್ನು ಮನವರಿಕೆ ಮಾಡಿಕೊಡೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ. ಇದರ ಜೊತೆಗೆ ಮುಖ್ಯವಾಗಿ ಏನು ಕೇಂದ್ರ ಸರ್ಕಾರ ಕೇಂದ್ರ ಜಲನಯನ ಏನು ಸಚಿವಾಲಯ ಐತೆ ಅವರು ಕೂಡ ಅಲ್ಲಿಂದ ಕೇಂದ್ರದಿಂದ ಒಂದು ತಜ್ಞರ ಸಮಿತಿಯನ್ನು ಇಲ್ಲಿಗೆ ಕಳಿಸಿ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅವರು ಅಲ್ಲಿಗೆ ಮನವರಿಕೆ ಮಾಡಿಕೊಟ್ಟು ಈ ನೀರನ್ನ ಬಿಡದೇ ಇರೋ ರೀತಿಯಲ್ಲಿ ಅವರು ಒಂದು ಮಾಡಬೇಕಾಯಿತು. ಆದರೆ ಒಂದು ಕೇಂದ್ರ ಸರ್ಕಾರನೂ ಕೂಡ ಬರ್ತಾ ಇಲ್ಲ, ರಾಜ್ಯ ಸರ್ಕಾರ ನಾವು ನೀರು ಬಿಡಲ್ಲ ಅಂತ ಹೇಳ್ತಿ ನೀರನ್ನು ನಿಲ್ಲಿಸ್ತಾ ಇಲ್ಲ. ಈ ರೀತಿ ಆದಾಗ ನಿಜವಾಗಲೂ ಮುಂದಿನ ದಿನಗಳಲ್ಲಿ ರಾಜ್ಯದ ರೈತರಿಗೆ ಮತ್ತು ಜನರಿಗೆ ಭಾಳ ಸಂಕಷ್ಟ ಎದುರಾಗುತ್ತೆ. ಈ ಸಂದರ್ಭನ ಪದೇ ಪದೇ ನಾವು ಕಾಣ್ತಾನೆ ಇದ್ದೀವಿ. ಇದು ಒಂದು ಒಕ್ಕೂಟ ವ್ಯವಸ್ಥೆಯ ಸರ್ಕಾರ ಅಂತಾರಾಜ್ಯ ಮಟ್ಟದಲ್ಲಿ ರೈತರ ಸಂಕಷ್ಟಗಳಿಗೆ ಸರಿಯಾದ ಪರಿಹಾರನ ರೂಪಿಸಿ ಮಾತುಕತೆಯ ಮೂಲಕ ಸಂಕಷ್ಟಕ್ಕೊಳಗಾಗಿರೋ ರೈತರ ಹಿತಾಸಕ್ತಿನ ಕಾಪಾಡೋ ನಿಟ್ಟಲ್ಲಿ ಕಾರ್ಯಕ್ರಮಗಳನ್ನ, ಮಾತುಕತೆಗಳನ್ನ, ಕಾನೂನುಗಳನ್ನ ರೂಪಿಸಬೇಕಾದ ಹೊಣೆಗಾರಿಕೆ ಆಳೋ ಸರ್ಕಾರಗಳಿದೆ. ಆದರೆ ಆ ಸರ್ಕಾರಗಳು ತಮ್ಮ ಜವಾಬ್ದಾರಿನ ಮರೆತು ಜನರ ಬದುಕಿನ ಜೊತೆ ಚೆಲ್ಲಾಟ ಆಡೋ ಕಾರಣಗಳಿಂದಾಗಿ ಇವತ್ತು ಕಾವೇರಿ ಅಂತ ಇಶ್ಯೂಗಳು ಪದೇ ಪದೇ ನಮ್ಮ ಕಣ್ಣೆದುರಿಗೆ ಬಂದು ರಾಜ್ಯದ ಜನರ ನಡುವೆ ಭಿನ್ನಮತಗಳನ್ನ ಏರ್ಪಡಿಸಿ ಒಬ್ಬರಿಗೊಬ್ಬರು ದ್ವೇಷ ಅಸೂಯೆ ನಿರ್ಮಾಣ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದ ಅದರಲ್ಲೂ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದ ಜೀವನದಿಯಾದ ಕಾವೇರಿ, ಕರ್ನಾಟಕಕ್ಕೆ ಸರಿಯಾದ ಮಳೆ ಇಲ್ಲದೆ ತೀರಾ ಆ ಕಾವೇರಿ ಜಲಾನಯನ ಪ್ರದೇಶದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಇವತ್ತು ಕುಡಿಯೋಕ್ಕೆ ನೀರಿಗೆ ತತ್ವಾರ ಆಗಿರತಕ್ಕಂಥ ಪರಿಸ್ಥಿತಿನ ನಾವು ಕಾಣ್ತಾ ಇದ್ದೀವಿ. ಅಂಥ ಒಂದು ಸಂದರ್ಭದಲ್ಲೂ ಕೂಡ